కోవిడ్ తడుపున ఇంజెక్షన్ దెతొనರೆ ಕಮ್ಮಿ ಆವೊಂದುಪ್ಪುನ ಉಮೇದು ಜಿಲ್ಲೆಡು ಕೊರೋನಾ ಸೀಕ್ ಕಮ್ಮಿ ಆಂಡಲ ಅವು ಅಳಿದಜಿ ಜಿಲ್ಲಾಡಳಿತೊಡ್ದು ಕೂಡ ಲಸಿಕೆ ಕೊರ್ಪಾಯರೆ ಕ್ರಮ. ಬ್ರಹ್ಮಾವರದ ಉಗ್ಗಿಲು ಬೊಟ್ಟುದ ಮಡಿಸಾಲಡು ಸ್ವರ್ಣ ಸುದಿಕ್ ನೀಂದೆರೆ ಜತ್ತದು ಜೀವ ಕಳೆವೊನ್ನ ಇರುವೆರು ಜವಣಿರು ಅಪಾಯ ಹಿಡಿದು ಒರಿ ಬಚಾವ್ ಬ್ರಹ್ಮಾವರ ಪೊಲೀಸರು ಹಿಡಿದು ತನಿಖೆ. ಬಾಂಗ್ಲಾದೇಶಡು ಹಿಂದುಳಿನ ಕಿರ್ಪುನಿಕ್ ಭಾರಿ ವಿರೋಧ ಕದ್ರಾ ಕ್ಷೇತ್ರ ದ್ವಾರದ ಕೈತಲು ಮಾರ್ಗ ತಡಿತದು ವಿಶ್ವ ಹಿಂದೂ ಪರಿಷತ್ ಬೊಕ್ಕ ಬಜರಂಗ ದಳೊಡ್ದು ಮಾರ್ಗ ತಡಿತದು ಪ್ರತಿಭಟನೆ ಐವನ್ ಡಿಸೋಜರ್ನ ಇಲ್ಲಡೆ ಪೊಗ್ಗೆರ ಪ್ರಯತ್ನ. ಕಾವೇರಿ ಸಂಕ್ರಾಂತಿ ಹಿಡಿದು ಬಿಸು ಸಂಕ್ರಾಂತಿ ಮುಟ್ಟ ನೆಲ್ಲಿ ತೀರ್ಥ ಶ್ರೀ ಸೋಮನಾಥೇಶ್ವರ ದೇವಸ್ಥಾನಡು ಸುರಂಗದೋಲೈ ಸೀರ್ತಮೀಪುನ ವಿಶೇಷ ಒಂಜಿ ವರದಿ. ಸೊಲ್ಮಿಲು ನಮಗುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ಇನ್ನಿತ ಮಲ್ಲ ಸುದ್ದಿಲು. ವಾರ್ತೆದ ವಿವರ. ದಕ್ಷಿಣ ಕನ್ನಡ ಜಿಲ್ಲೆಡು ದಿನೋಡ್ ದಿನ ಕೊರೋನಾ ಸೀಕ್ ಕಮ್ಮಿ ಆವೊಂದಿತ್ತದು ಒಂದು ಎಡ್ಡೆ ಬಿಳಿಚಿಲ ಅಂಡ ಕೊರೋನಾ ತಡಪುನ ಇಂಜೆಕ್ಷನ್ ದೆತ್ತೊನ್ನ ವಿಚಾರಡು ಜನ ಪಿರಜಾರಂದುಲೇರು ಸುರುತ ಡೋಸ್ ದೆತ್ತೊನ್ನೆರೆನೆ ವಾರಗು 1,000 ಜನಲ ಬರೊಂದಿಜ್ಜೆರೆಂದು ಜಿಲ್ಲಾಡಳಿತದ ಅಂಕಿ ಅಂಶಲೆಡ್ದು ತೆರೆದು ಬೈದನು. ಕೊರೋನಾ ಸೀಕ್ ತಡೆಪುನ ಲಸಿಕೆ ವಿಚಾರಡು ಇತ್ತೆ ಕೂಡ ಜನಕ್ಲೆಡ ಉಮೇದು ಕಮ್ಮಿ ಆತಂಡ ಸುರುತ ಡೋಸ್ ದೆತ್ತೊನ್ನರೆ ಇತ್ತೆ ವಾರಗು 1,000 ಜನಲ ಬರೊಂದಿಜ್ಜೆರೆಂದು ಜಿಲ್ಲಾಡಳಿತದ ಅಂಕಿ ಅಂಶಲೆಡ್ದು ಗೊತ್ತಾತಂಡ. ದಕ್ಷಿಣ ಕನ್ನಡ ಜಿಲ್ಲೆಡು ಕೊರೋನಾ ಸೀಕ್ ದಿನೋಡ್ ದಿನ ಕಮ್ಮಿ ಆವೊಂದುಂಡು ಒಂದು ಎಡ್ಡೆ ಲಕ್ಷಣ ಅಂಡ ಕೊರೋನಾ ಲಸಿಕೆ ದೆತ್ತೊನ್ನರೆ ಜನಮನಸ್ಸು ಮಲ್ಪುಜಿ. ದಕ್ಷಿಣ ಕನ್ನಡ ಜಿಲ್ಲೆಡು ಆರೋಗ್ಯ ಇಲಾಖೆ ಕೊರೋನಾ ಅಂಕಿ ಅಂಶದ ಪ್ರಕಾರ ಅಕ್ಟೋಬರ್ 14 ಮುಟ್ಟ ಜಿಲ್ಲೆಡು 22,59,582 ಜನಕ್ಕೂ ಕೋವಿಡ್ ತಡೆಪುನ ಇಂಜೆಕ್ಷನ್ ಕೊಡ್ತುಂಡು. ದೆಟ್ ಸುರುತ ಡೋಸ್ ದೆತ್ತೊನ್ನಕುಲು 15,02,80 ಜನ ರಡ್ಡನೇ ಡೋಸುಡು 7,57,494 ಜನ ಇಂಜೆಕ್ಷನ್ ದೆತ್ತೊಂದಿರು. ಈ ಬಗೆಟ್ ಕೂಡ ಇಂಜೆಕ್ಷನ್ ಕೊರ್ಪಾಯರ ಜಿಲ್ಲಾಡಳಿತ ಕ್ರಮ ದೆತ್ತೊಂದುಂಡು. ಜಿಲ್ಲೆಡು ಮಾತ ಜಾತಿ ಧರ್ಮ ಭಾಷೆದ ಜನಕುಲು ಸೋದರ ಸೋದರಿಯರ್ನಂಚ ಬದುಕೊಂದುಪ್ಪುನೆಕ್ ವಿಷತ್ತ ಬೀಜ ಬಿತ್ತುನ ಕೆಲಸನು ಚೈತ್ರಾ ಕುಂದಾಪುರ ಮಲ್ತದೆರೆಂದು ಪಾಣೀರು ಮಹಿಳಾ ಕಾಂಗ್ರೆಸ್ ಗುರ್ಕಾರ್ದಿ ಜಯಂತಿ ಪೂಜಾರಿ ತೋರ್ದೆರು. ಸುರತ್ಕಲ್ಲು ಇಂಚಿಪ್ಪ ಬಜರಂಗದಳ ನಡಪಾಯಿನ ಪ್ರತಿಭಟನೆಡು ಚೈತ್ರಾ ಕುಂದಾಪುರ ಒಟ್ರಾಸಿ ಭಾಷಣ ಮಲ್ತಿನೆಕ್ ಪಾಣೀರು ಬೊಕ್ಕ ಬಂಟ್ವಾಳ ಮಹಿಳಾ ಕಾಂಗ್ರೆಸ್ ವಿರೋಧ ತೋಜಾದು ಸುದ್ದಿಕೂಟ ನಡಪಾದನು. ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಪಾಣೀರು ಮಹಿಳಾ ಕಾಂಗ್ರೆಸ್ ಗುರ್ಕಾರ್ದಿ ಜಯಂತಿ ಪೂಜಾರಿ ಪಾಣೀರು ಮಹಿಳಾ ಕಾಂಗ್ರೆಸ್ ಆಫೀಸಡ್ ಸುದ್ದಿಕುಟ್ಟುಡು ಪಾತೆರ್ದು ಸುರತ್ಕಲ್ಲಡು ನಡತಿನ ಬಜರಂಗ ದಳತ ಕಾರ್ಯಕ್ರಮಟ್ಟು ಬಿಜೆಪಿ ಪಕ್ಷದ ಬಾಡಿಗೆ ಭಾಷಣಗಾರ್ತಿ ಜಿಲ್ಲೆಡು ಶಾಂತಿ ಕಳಕಾವ್ನಂಚ ಒಂಜಿ ಸಮುದಾಯದ ಜವಣೆರೆಗೆ ಉಮೇದು ಕೊರ್ದಿತ್ತದು ಜಿಲ್ಲೆಡು ಧರ್ಮದ ಬೊಕ್ಕ ಜಾತಿದ ನಡುಟು ಸಂಘರ್ಷ ಉಂಡು ಮಲ್ತಿನಂಚ ಆತಂಡ ಒರ್ತಿ ಪೊಂಜವಾದು ಒಂಜಿ ಧರ್ಮದ ಪೊಂಜೋಗು ಕುಚ್ಚನೆ ಮಲ್ತದು ಅಕ್ಲಿನ ಧರ್ಮಗೂ ಅಪಮಾನ ನಂಚ ಬೇತೆ ಒಂಜಿ ಧರ್ಮಗೂ ಮತಾಂತರ ಮಲ್ಪುನ ಉಮೇದು ಕೊರನ ಚೈತ್ರಾ ಕುಂದಾಪುರನ ನಿರ್ಧಾರಗೂ ಪಾಣೇರು ಪೊಕ್ಕ ಬಂಟ್ವಾಳ ಪೊಂಜೋನಕ್ಲಿನ ಕಾಂಗ್ರೆಸ್ ಬಾರಿ ವಿರೋಧ ಮಲ್ಪುಣೊಂದು ಪಂಡೆರು. ಅರೆನ ಭಾಷಣದ ಚಟ ಇಡೀ ಪೊಂಜೋಲಿನ ಸಮುದಾಯ ತರೆತಗ್ಗಾವ್ನಂಚ ಮಲ್ತದಂಡ. ಈ ಜಿಲ್ಲೆಡು ಮಾತ ಜಾತಿ ಧರ್ಮ ಭಾಷೆದ ಜನಕುಲು ಸೋದರ ಸೋದರಿಯರ್ನಂಚ ಬದುಕೊಂದುಪ್ಪುನೇಕ್ ಇಸತ ಬಿತ್ತುನ ಕೆಲಸ ಮಲ್ತದೇರೋ. ಇಂಚಿನ ಹಾಳು ಭಾಷಣದ ಪಿರವು ಭಾರತೀಯ ಜನತಾ ಪಕ್ಷದ ನಾಯಕಿಯರ್ನ ಸಾಯ ಉಂಡೊಂದು ಜಯಂತಿ ಪೂಜಾರಿ ಪಂಡೆರು. ದುಡ್ಡಿನ ಆಸೆಗೋಸ್ಕರ ಭಾಷಣ ಚಟವನ್ನು ತೀರಿಸಿಕೊಳ್ಳುತ್ತಾ ಚೈತ್ರಾ ಕುಂದಾಪುರರವರ ವಿರುದ್ಧ ಕಾನೂನಾತ್ಮಕ ಹೋರಾಟವನ್ನು ಮಾಡಲು ನಾವು ಸದಾ ಸಿದ್ಧರಿದ್ದು, ನಮ್ಮ ಪಕ್ಷದ ಯಾವುದೇ ನಾಯಕರ ವಿರುದ್ಧ ಅವಹೇಳನಕಾರಿ ಮಾತುಗಳನ್ನು ಆಡಲು ನಿಮಗೆ ಹಕ್ಕಿಲ್ಲ. ಮುಂದಕ್ಕೆ ಇದೇ ರೀತಿ ನಮ್ಮ ನಾಯಕರ ತೇಜೋವಧೆಗೆ ಪ್ರಯತ್ನಿಸಿದ್ದಲ್ಲಿ ತೀವ್ರ ರೀತಿಯ ಹೋರಾಟವನ್ನು ನಡೆಸಲಾಗುವುದು. ಬಿಜೆಪಿ ಪಕ್ಷದ ಬಾಡಿಗೆ ಭಾಷಣಗಾರರಿಂದ ಯಾರನ್ನಾದರೂ ನಿಂದಿಸುವ ಕೆಲಸ ಮಾಡಿದ್ದಲ್ಲಿ, ಧರ್ಮದ ಹಾಗೂ ಜಾತಿಯ ಮಧ್ಯೆ ವಿಷಬೀಜವನ್ನು ಬಿತ್ತುವುದನ್ನು ಮುಂದುವರಿಸಿದಲ್ಲಿ ಸಾರ್ವಜನಿಕರಿಂದ ತಕ್ಕ ಪಾಠ ಕಲಿಸುವ ಕೆಲಸವನ್ನು ನಮ್ಮ ಪಕ್ಷದ ಮಹಿಳಾ ಕಾರ್ಯಕರ್ತೆಯರು ಮಾಡುತ್ತೇವೆ ಎಂದು ಈ ಮೂಲಕ ತಿಳಿಸುತ್ತೇವೆ.
ಬಾಂಗ್ಲಾದೇಶುಡು ಹಿಂದುಳಿನ ಕಿರ್ಪನೆಗೂ ವಿರೋಧ ತೋಜಾದ ಕುಡ್ಲದ ಕದ್ರಿ ಕ್ಷೇತ್ರದ ದ್ವಾರದ ಕೈತಲು ಬುಧವಾರ ವಿಶ್ವ ಹಿಂದೂ ಪರಿಷತ್ ಬೊಕ್ಕ ಬಜರಂಗ ದಳ ಮಾರ್ಗ ತಡೆತದು ಪ್ರತಿಭಟನೆ ನಡಪಾಡು ದುವೆ ಪೊರ್ತುಡು ವಿಧಾನ ಪರಿಷತ್ ಮಾಜಿ ಸದಸ್ಯರು ಐವನ್ ಡಿಸೋಜರ್ನ ಇಲ್ಲಗ ಪೊಗ್ಗಿನ ಪ್ರಯತ್ನ ನಡೆತದಂಡ ಅಂಡ ಸಾಧಿದ ನಡುಟೆ ಪೊಲೀಸರು ಬಜರಂಗ ದಳದ ಕೆಲವರನ್ನು ಸ್ವಾಧೀನಗೂ ದೆತ್ತೊಂದೆರು ಬಾಂಗ್ಲಾದೇಶುಡು ಹಿಂದುಳಿನ ಕಿರ್ಪುನಿಕ್ ವಿರೋಧ ತೋಜಾದ ಕುಡ್ಲಡು ಬುಧಾರ ಕದ್ರಾ ಕ್ಷೇತ್ರದ ದ್ವಾರದ ಕೈತಲು ವಿಶ್ವ ಹಿಂದೂ ಪರಿಷತ್ ಬೊಕ್ಕ ಬಜರಂಗ ದಳ ಮಾರ್ಗ ತಡೆತದು ಪ್ರತಿಭಟನೆ ನಡಪಾಂಡು ಪೊರ್ತುಡು ಮಾಜಿ ವಿಧಾನ ಪರಿಷತ್ ಸದಸ್ಯರು ಐವನ್ ಡಿಸೋಜರ್ನ ಇಲ್ಲಡೆ ಪೊಗ್ಗುನ ಪ್ರತಿಭಟನೆಲ ಅಟ್ಟಣೆ ಆದಿತ್ತಂಡು ವಿಶ್ವ ಹಿಂದೂ ಪರಿಷತ್ ನಾಯಕರು ಶರಣ್ ಪಂಪೇಲ್ ಪಾತಿರ್ದು ಬಾಂಗ್ಲಾದೇಶುಡು ನಿಚ್ಚಲ ಹಿಂದುಳಿನ ಕೆರೊಂದುಲ್ಲೆರು ಈ ಬಗೆಟ್ ಕೇಂದ್ರ ಸರ್ಕಾರ ಕೂಡ್ಲೆ ಎಂದಿನ ತಡೆಪು ನಂಚ ಒತ್ತಡ ಪಾಡುಡು ಇಜ್ಜಿಂಡ ಕುಡ ಮಾರ್ಗ ತಡೆತದು ಪ್ರತಿಭಟನೆ ನಡಪಾವ ಬಾಂಗ್ಲಾ ಸರ್ಕಾರಗೂ ಕೇಂದ್ರ ಸರ್ಕಾರ ಜಾಗೃತಿ ಪನ್ನುಡು ಆರು ಒತ್ತಾಯ ಮಲ್ತೆರು ಮಾರ್ಗ ತಡೆಪುನ ಪ್ರತಿಭಟನೆ ನಡೆದು ಬೊಕ್ಕ ಐವನ್ ಡಿಸೋಜರ್ನ ಇಲ್ಲಡೆ ಪೊಗ್ಗುನ ಪ್ರಯತ್ನ ನಡೆತದಂಡು ಅಂಡ ಸಾಧಿದ ನಡುಟೆ ಬಜರಂಗ ದಳದ ಜತೆ ಸಂಚಾಲಕಿಯರು ಪುನೀತತ್ತ ಅವರ ಬೊಕ್ಕ ಕೆಲವು ನಾಯಕರನ್ನು ಪೊಲೀಸರು ಸ್ವಾಧೀನಗೂ ದೆತ್ತೊಂಡೆರು ಇವತ್ತು ಖಾಸಗಿ ಟಿವಿ ಚಾನೆಲ್ನಲ್ಲಿ ಕಾಂಗ್ರೆಸ್ನ ನಾಯಕ ಐವನ್ ಡಿಸೋಜ ಏನು ಕೇಸರಿ ಬಗ್ಗೆ ತುಚ್ಛವಾಗಿ ಮಾತಾಡಿದ್ದಾರೆ. ಇವತ್ತು ಬಜರಂಗ ದಳ ಅದನ್ನು ಖಂಡಿಸ್ತದೆ. ಇದರ ವಿರುದ್ಧ ಆ ಐವನ್ ಡಿಸೋಜ ಆ ಘಟನೆಗೆ ಕ್ಷಮೆಯನ್ನು ಯಾಚಿಸಬೇಕು. ಇಲ್ಲದಿದ್ದಲ್ಲಿ ಅವನ ಮುಖಕ್ಕೆ ಕೇಸರಿಯನ್ನು ಹಾಕಿ ನಾವು ಅವರಿಗೆ ತಕ್ಕವಾದ ಉತ್ತರವನ್ನು ಬಜರಂಗ ದಳವನ್ನು ಕೊಡುತ್ತದೆ ಎಂಬ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ನೀಡುತ್ತಿದ್ದೇವೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಿರಂತರವಾದಂಥ ದೌರ್ಜನ್ಯ, ಅತ್ಯಾಚಾರ, ಕೊಲೆಗಳು ಇವತ್ತು ಆಗ್ತಾ ಇದೆ. ಇದನ್ನು ಖಂಡಿಸಿ ಇವತ್ತು ವಿಶ್ವ ಹಿಂದೂ ಪರಿಷತ್ ದೇಶದಾದ್ಯಂತ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತು ಮಂಗಳೂರಿನ ಈ ಮಲ್ಲಿಕಟ್ಟೆ ಸರ್ಕಲ್ನಲ್ಲಿ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನೆಯ ಮುಖಾಂತರ ನಮ್ಮ ರಾಜ್ಯದ ಕೇಂದ್ರ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ತಾವು ತಕ್ಷಣ ಇವತ್ತು ಬಾಂಗ್ಲಾದಲ್ಲಿ ಆಗುತ್ತಿರುವಂಥ ಹಿಂದೂಗಳ ಮೇಲೆ ಆಗುತ್ತಿರುವಂಥ ದೌರ್ಜನ್ಯದ ನಡುವೆ ನೀವು ಮಧ್ಯಪ್ರವೇಶ ಮಾಡಿ ಬಾಂಗ್ಲಾ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಬೇಕು. ಅಲ್ಲಿದ್ದಂಥ ಹಿಂದೂಗಳಿಗೆ ನ್ಯಾಯ ತೆಗೆದುಕೊಡಬೇಕು. ಅಲ್ಲಿ ಆಗುತ್ತಿರುವಂಥ ಯಾರೆಲ್ಲ ತನ್ನ ಜೀವವನ್ನು ಕಳೆಕೊಂಡಿದ್ದಾರೆ, ಮಠ ಮಂದಿರಗಳನ್ನು ಕಳೆಕೊಂಡಿದ್ದಾರೆ, ದೇವಾಲಯಗಳ ಧ್ವಂಸಗಳಾಗಿದೆ, ಅಂಥವರಿಗೆ ನ್ಯಾಯ ಸಿಗಬೇಕು ಎಂಬ ಕಾರಣಕ್ಕೋಸ್ಕರ ಬಾಂಗ್ಲಾ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಬೇಕು. ಅಷ್ಟು ಮಾತ್ರ ಅಲ್ಲ, ಯಾರೆಲ್ಲ ಈ ಇಸ್ಲಾಮಿಕ್ ಭಯೋತ್ಪಾದಕರು ಇವತ್ತು ಈ ಕೃತ್ಯವನ್ನು ನಡೆಸ್ತಾ ಇದ್ದಾರೆ ಅವರ ಮೇಲೆ ಕಠಿಣವಾದಂಥ ಕ್ರಮವನ್ನು ತೆಗೆದುಕೊಳ್ಳಬೇಕು ಎಂಬ ಕಾರಣಕ್ಕೋಸ್ಕರ ಇವತ್ತು ನಾವು ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ಈ ಪ್ರತಿಭಟನೆಯ ಮುಖಾಂತರ ನಾವು ಬಾಂಗ್ಲಾದಲ್ಲಿರುವಂಥ ಎಲ್ಲ ಹಿಂದೂಗಳಿರ್ಬೋದು, ಸಿಖ್ಗಳಿರ್ಬೋದು, ಅವರಿಗೆ ನಾವು ಸಂದೇಶವನ್ನು ಕೊಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ. ಇವತ್ತು ಭಾರತದ ಹಿಂದೂ ಸಮಾಜ, ಇವತ್ತು ವಿಶ್ವ ಹಿಂದೂ ಪರಿಷತ್ ತಮ್ಮೊಟ್ಟಿಗಿದೆ. ತಮಗೆ ಸಂಪೂರ್ಣವಾದಂಥ ಬೆಂಬಲವನ್ನು ಈ ಸಂದರ್ಭದಲ್ಲಿ ನಾವು ವ್ಯಕ್ತಪಡಿಸ್ತಾ ಇದ್ದೀವಿ. ಕೊಂಚಾಡಿ ಶ್ರೀ ಕಾಶಿಮಠ ಕೊಂಚಾಡಿ ಶಾಖೆದ ಶ್ರೀ ಮಹಾಲಸ ನಾರಾಯಣಿ ದೇವಸ್ಥಾನ ಬೊಕ್ಕ ಶ್ರೀ ವೆಂಕಟರಮಣ ದೇವಸ್ಥಾನಲಿಡು ಮಾರ್ನಿಮಿದ ಉಚ್ಚಯ ನಡೆತಂಡು. ವರ್ಷಲ 14 ದಿನ ಮಾರ್ನಿಮಿ ಉಚ್ಚಯ ನಡಪುಂಡು. ಈ ಸರ್ತಿ ತಿಥಿತ ಪ್ರಕಾರ 1 ದಿನ ಕಮ್ಮಿ ಆದಿತ್ತಂಡು. ಶ್ರೀ ದುರ್ಗಾ ನಮಸ್ಕಾರ ಪೂಜೆ, ರಂಗ ಪೂಜೆ, ಚಂಡಿಕಾ ಹವನ, ಪಂಚದುರ್ಗ ಹವನ ಇಂಚ ಬೇತೆ ಬೇತೆ ಕಾರ್ಯಕ್ರಮಲೇನು ನಡಪಾದು ಅಂಗಾರೆ ಮಾರ್ನಿಮಿ ಪೂಜೆ ಅಕೇರಿಯಾಂಡು.
ಕೊಂಚಾಡಿದ ಶ್ರೀ ಕಾಶಿಮಠ ಕೊಂಚಾಡಿ ಶಾಖೆದ ಶ್ರೀ ಮಹಾಲಸ ನಾರಾಯಣಿ ದೇವಸ್ಥಾನ ಬೊಕ್ಕ ಶ್ರೀ ವೆಂಕಟರಮಣ ದೇವಸ್ಥಾನಲೆಡ್ ಅಕ್ಟೋಬರ್ 7-11 ಅಂಗಾರೆ ಮುಟ್ಟ ಮಾರ್ನಿಮಿದ ಉಚ್ಚಯ ನಡೆತಂಡ ಕೋವಿಡ್ ಮಾರ್ಗಸೂಚಿ ಪಾಲನೆ ಮಲ್ತೊಂದು ಧಾರ್ಮಿಕ ಕಟ್ಟುಪಾಡುಲೆಗು ಓವೇ ಕುಂದು ಬರಂದಿನಂಚ ಉಚ್ಚಯ ನಡಪಾಯಿರೋ. ವರ್ಷಲ ಈ ಉಚ್ಚಯ 14 ದಿನ ನಡಪುಂಡು ಅಂಡ ಈ ಸರ್ತಿ ತಿಥಿಕ್ ಸರಿಯಾದ 13 ದಿನ ನಡತುಂಡು. ನಿಚ್ಚಲ ರಡ್ಡು ದೇವಸ್ಥಾನ ಎಡ್ಲ ದೇವರಿಗೂ ಮಧ್ಯಾಹ್ನ ಪದ್ರಾಡರಿಕ್ ಮಹಾಪೂಜೆ, ಬ್ರಾಹ್ಮಣ ಸಂತರ್ಪಣೆ, ಬಯ್ಯಗು ಶ್ರೀ ದುರ್ಗಾ ನಮಸ್ಕಾರ ಪೂಜೆ, ರಾತ್ರಿ ರಂಗಪೂಜೆದ ಒಟ್ಟುಗು ಸರ್ವಾಲಂಕಾರ ಪೂಜೆ, ಮಹಾ ಮಂಗಳಾರತಿ ಅಟ್ಟಣೆ ಮಲ್ಸದಿತ್ತಿರೋ. ಪದ್ನಾಲೇಕ್ ವೆಂಕಟರಮಣ ದೇವಸ್ಥಾನಡು ಪಂಚದುರ್ಗಾ ಹವನ, 14 ಮಹಾಲಸ ನಾರಾಯಣಿ ದೇವಿ ಸನ್ನಿಧಿಡು ಚಂಡಿಕಾ ಹವನ, ರಾತ್ರಿ ಕೊಜಗಾರಿ ಪೂಜೆ, ಯೋಗೀಶ್ ಭಟ್ ಮೇರಿನ ಪೌರಾಹಿತ್ಯಡು ನಡೆತಂಡು. ಈ ಮಾತ ಧಾರ್ಮಿಕ ಕಾರ್ಯುಲೆಡ್ ಮಾರೂರು ಶಶಿಧರ್ ಪೈ, ಉರ್ವಿ ರಾಧಾಕೃಷ್ಣ ಶೆಣೈ, ಎಂ ವಿಜಯ್ ಪೈ, ಎಂ ಸುರೇಶ್ ಕಾಮತ್, ಪ್ರಶಾಂತ್ ಪೈ, ಸೂರಜ್ ಇಂಚ ದೇವಸ್ಥಾನದ ಪದಾಧಿಕಾರಿಗಳು ಸದಸ್ಯರು ಮಾತಾ ಸೇರ್ದು ಊರ ಪರವೂರ ಭಕ್ತರು ಪಾಲ್ದಿತ್ತೊಂದು ಶ್ರೀ ಮಹಾಲಸ ನಾರಾಯಣಿ ಬೊಕ್ಕ ಶ್ರೀ ವೆಂಕಟರಮಣ ದೇವಿರ್ನ ಇಂಬು ನಟ್ಟುಂಡಿರೋ. ಅಖಿಲ ಭಾರತ ಬಿಲ್ಲವರ ಮಹಿಳಾ ಸಂಘದ ನಿಲೆಟ್ ಅಕ್ಟೋಬರ್ 23 ಕುದ್ರೋಳಿದ ನಾರಾಯಣಗುರು ಕಾಲೇಜ್ ದಾಮೋದರ ಆರ್ ಸುವರ್ಣ ಸಭಾಂಗಣಡು ಸ್ನೇಹ ಸೇತು ಕಾರ್ಯಕ್ರಮ ಒಂದಾಂದ್ ಸಂಘದ ಗುರ್ಕಾರ್ದಿ ಸುಮಲತಾ ಎನ್ ಸುವರ್ಣ ಪಂತೆರ್ ಆರ್ ಈ ಬಗೆಟ್ ಕುಡ್ಲದ ಪತ್ರಿಕಾ ಭವನಡು ಸುದ್ದಿಕೂಟಡು ವಿವರ ಕೊಡ್ತಿರೋ. ಅಖಿಲ ಭಾರತ ಬಿಲ್ಲವರ ಮಹಿಳಾ ಸಂಘ ಕುದ್ರೋಳಿ ಕುಡ್ಲದ ಗುರ್ಕಾರ್ದಿ ಸುಮಲತಾ ಎನ್ ಸುವರ್ಣ ಅಂಗಾರೆ ಕುಡ್ಲದ ಪತ್ರಿಕಾ ಭವನಡು ಸುದ್ದಿಕೂಟಡು ಪಾತಿರ್ದು ಸಂಘದ ನಿಲೆಟ್ ಅಕ್ಟೋಬರ್ 23 ಕಾಂಡೆ 10 ಗಂಟೆಗೂ ಕುದ್ರೋಳಿದ ನಾರಾಯಣಗುರು ಕಾಲೇಜಿದ ದಾಮೋದರ ಆರ್ ಸುವರ್ಣ ಸಭಾಂಗಣಡು ಸ್ನೇಹ ಸೇತು ಕಾರ್ಯಕ್ರಮ ಭಾರತ್ ಕಾಂಗ್ರೆಸ್ ಬ್ಯಾಂಕ್ ನಿರ್ದೇಶಕಿ ಶಾರದಾ ಎಸ್ ಕರ್ಕೇರ ಕಾರ್ಯಕ್ರಮ ಉದ್ದೀಪನ ಮಲ್ಪೇರು. ವಿಶ್ವ ಬಿಲ್ಲವ ಮಹಿಳಾ ಸಂಘದ ಗುರ್ಕಾರ್ದಿ ಉರ್ಮಿಳಾ ರಮೇಶ್ ಕುಮಾರ್ ಬಿಂದಿರಾದ ಪಾಲ್ಗೊಂಡಿದ್ದರು. ಡಾಕ್ಟರ್ ರಮೀಣಾ ಶೇಖರ್ ಸಂಪನ್ಮೂಲ ವ್ಯಕ್ತಿಯಾದ ಮಂಜೋಲಿನ ಗಟ್ಟಿಮುಟ್ಟು ಮಲ್ಪನವರು ಮನಸ್ಸು ಸ್ಥಿತಿದ ಪಾಲು ಪಾತ್ರವಿರುವುದು ಕಂಡಿರು. ಗುಂಪು ತಾಪನೆ ಆಯ್ನ ಅಖಿಲ ಭಾರತ ಬಿಲ್ವೇರೆ ಸಂಘ ಇತ್ತ ಮಲ್ಲ ಮಕ್ಕಳು ಉಳಿದನು. ಈ ದೋಸ್ತಿ ಸಂಬಂಧದ ಸಕನೆ ಮುಗ್ಗಾದ ಸ್ನೇಹ ಸೇತು ಕಾರ್ಯಕ್ರಮನು ಈ ಒಂದು ಸುಮಲತಾಯನ್ ಸುವರ್ಣ ಕಂಡಿರು. ಪ್ರಧಾನ ಕಾರ್ಯದರ್ಶಿ ಸದಾಶಿವ ವೈ ಸುವರ್ಣ, ದೈವಮಣಿ ಕೋಟ್ಯಾನ್, ಅಶೋಕ್, ಮೋಹಿನಿ ರಾಮಚಂದ್ರ ಭಾಗವಹಿಸಬೇಕು. ಅವರಲ್ಲಿ ನಮ್ಮ ಸಮಾಜದ ಮಹಿಳೆಯರು ಈ ಸಮಾಜದ ಪ್ರತಿಯೊಂದು ಹಕ್ಕನ್ನು ಪಡೆಯಬೇಕು, ಸಮಾಜದ ಪ್ರತಿಯೊಂದು ಕಾರ್ಯದಲ್ಲಿ ಭಾಗವಹಿಸಬೇಕು, ಅವರಲ್ಲಿ ಒಂದು ಸಂಘಟನೆಯ ಶಕ್ತಿ ಮೂಡಬೇಕು ಎಂಬ ಉದ್ದೇಶದಿಂದ ಸಾಧ್ಯವಾದಂತಹ ಸಂಘಟನೆ. ಅದರ ಜೊತೆಗೆ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ, ಮಹಿಳೆಯರ ಆರ್ಥಿಕ ಸ್ವಾವಲಂಬಿ ಮಹಿಳೆಯರಾಗಬೇಕು ಎಂಬ ನಿಟ್ಟಿನಲ್ಲಿ ಪ್ರತಿಯೊಂದು ಸಂಘದಲ್ಲಿಯೂ ನಮ್ಮದೇ ಆದ ಸ್ವಸಹಾಯ ಗುಂಪುಗಳು. ಈ ಸಲ ಈಗ ಕೋವಿಡ್ ಸ್ವಲ್ಪ ರಿಲೀಸ್ ಆದ ಕಾರಣ ಅಟ್ಲೀಸ್ಟ್ ನಮ್ಮ ಸಮಾಜದವರ ಮಹಿಳೆಯರ ಒಂದು ಆಶೆಯಂತೆ ನಾವು ಒಂದು ದಿವಸ ಅದು ಒಟ್ಟು ಸೇರಬೇಕು, ನಮ್ಮ ಸಮಾಜದ ಮಹಿಳೆಯರ ಕಷ್ಟಗಳನ್ನು ಅರಿಬೇಕು ಎಂಬ ನಿಟ್ಟಿನಲ್ಲಿ ಈ ಸ್ನೇಹ ಸೇತು ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಬಜ್ಪೆ ಕೈತಲ್ದ ನೆಲ್ಲಿತೀರ್ಥ ಶ್ರೀ ಸೋಮನಾಥೇಶ್ವರ ದೇವಸ್ಥಾನ ಸುರಂಗದ ಉಲೈಡ್ ನಡಪನ ತೀರ್ಥಗೂ ವಿಶೇಷ ಪುದರ್ ಪಡೆದಿತ್ತದು. ಈ ಸರ್ತಿ ಐತಾರ ತೀರ್ಥ ಸುರುವಾತನ ಸುರಂಗದ ಉಲೈ 200 ಮೀಟರ್ ದೂರಡು ಶಿವಲಿಂಗ ಉಂಡು. ವರ್ಷಲ ಕಾವೇರಿ ಸಂಕ್ರಾಂತಿ ಹಿಡಿದು ಬಿಸು ಸಂಕ್ರಾಂತಿ ಮುಟ್ಟ ಈ ಸುರಂಗ ತೀರ್ಥ ನಡಪುಂಡು.
ಬಜಪೆ ಕೈತಲ್ದ ನೆಲ್ಲಿತೀರ್ಥ ಶ್ರೀ ಸೋಮನಾಥೇಶ್ವರ ದೇವಸ್ಥಾನ ಸುರಂಗದ ಉಲೈ ಪೊಗ್ಗುದು ಸೀರ್ಥ ಮೀಪುನೆಕ್ 400 ಪುದರ್ ಪಡೆತಿಂಡ ಕುಡ್ಲಡ್ದು 35 ಕಿಲೋಮೀಟರ್ ಕಟ್ಟಿಲಡ್ದು 10 ಕಿಲೋಮೀಟರ್ ದೂರಡು ಈ ದೇವಸ್ಥಾನ ಇತ್ತದು ಸುರಂಗ ತೀರ್ಥ ವಿಶೇಷತೆ ಪಡೆತಿಂಡ ದೇವಸ್ಥಾನದ ಎದುರು 200 ಮೀಟರ್ ಉದ್ದದ ಸುರಂಗ ಇತ್ತದು ಅವಕ್ಕೆ ಭಕ್ತರು ಪೊಗ್ಗೆರೆ ಅವಕಾಶ ಉಂಡು ಸುರಂಗದ ಉಲೈ ಪೊಗ್ಗುದು ಬಗ್ಗೊಂದು ಪೋದು 5 ಬೊಕ್ಕ ಹೊರೆಲೊಂದು ಪೋದು 5 ಬೊಕ್ಕ ನಡತೊಂದು 200 ಮೀಟರ್ ದೂರ ಪೋಂಡ ಶಿವಲಿಂಗ ತೋಜುಂಡು ಜಾಬಾಲಿ ಋಷಿಕ್ಲಿನ ಮೂರ್ತಿಲಾ ಉಂಡು ತುಡರ ಬೊಲ್ಪದ ಒಟ್ಟುಗೂ ದೇವಸ್ಥಾನದ ಬೇಲದ ಕುಲು ಭಕ್ತರೇನಲ್ಲಿ ತಂದು ಪೋಪಿರೋ ದೇವಸ್ಥಾನದ ಕೆದುಟು ಮೀದು ಶುದ್ಧ ಆದು ದೇವರಿಗೆ ಕೈ ಮುಗಿದು ಐಬೊಕ್ಕ ಸುರಂಗದ ಉಲೈ ಪೊಗ್ಗೊಡು ಉಲೈ ಶಿವದೇವರಿಗೆ ಅಭಿಷೇಕ ಮಲ್ತದು ತೀರ್ಥ ಮೀದು ಭಕ್ತರು ಮಿತ್ತು ಬರ್ಪುನ ಕ್ರಮ ಉಂಡು ಸುರಂಗದ ಉಲೈ ಉಪ್ಪುನ ಶಿವಲಿಂಗದ ಪಿರೌಡು ಸುರಂಗ ಬೊಕ್ಕಲ ದುಂಬರಿಯುಡು ಒಂದು ಕಾಶಿಗೆ ಪೋಪುಣ ಪನ್ಪುನ ನಂಬಿಕೆ ಉಂಡು ಮರಿಯಾಲುಡು ಶಿವಲಿಂಗದ ಕೈತಲು ಜಲಪಾತದಂಚ ನೀರು ಜಪ್ಪುಂಡು ಗಂಗಾ ತೀರ್ಥ ಅಂದು ಮುರ್ಕುದು ಪುಣ್ಯ ಕಟ್ಟೋನ ಈ ತೀರ್ಥ ಬೊಕ್ಕ ಮುಲ್ಪದ ಮಣ್ಣು ಪವಿತ್ರವಾದುಂಡು ಚರ್ಮದ ಸೀಕ್ಕ ಗುಣ ಮಲ್ಪನ ಶಕ್ತಿ ಉಂಡು ಭಕ್ತಿರ್ನ ನಂಬಿಕೆ ಉಲಯಿ ನನೊಂಜಿ ಸಾದಿ ಕಟಿಲಿಗ ಪೋಪುಣ ಪನ್ಪುನ ನಂಬಿಕೆಲಾ ಉಂಡು ಬರಬತ್ತಿನ ಭೂಮಿಡು ಕಾಮಧೇನುನ ಮಗಲು ನಂದಿನಿನು ಸುದ್ದೆ ಆದ ಪರಿಪುನಂಚ ಮಲ್ತಿನ ಜಾಬಾಲಿ ಋಷಿಕುಲು ಒಂದುವೇ ಸುರಂಗದ ಉಲೈ ತಪಸ್ಸು ಮಲ್ತೊಂದಿತ್ತೆರ್ಗೆ ಈ ಕ್ಷೇತ್ರುಡು ಕಾವೇರಿ ಸಂಕ್ರಾಂತಿ ಹಿಡ್ದು ಬಿಸು ಸಂಕ್ರಾಂತಿ ಮುಟ್ಟ ಈ ಸುರಂಗ ತೀರ್ಥಗೂ ಅವಕಾಶ ಇತ್ತದು ಈ ಸರ್ತಿ ತೀರ್ಥ ಅಕ್ಟೋಬರ್ 17 ಶುರುವಾತಂಡು ಬರ್ಪನ ಏಪ್ರಿಲ್ 14 ಮುಟ್ಟ ತೀರ್ಥ ಉಪ್ಪುಂಡು ಭಗವಂತನ ನಾವು ಯಾವಾಗ ಚಿಂತಿಸ್ತೇವೆ ನಮ್ಮನ್ನು ಉದ್ಧಾರ ಮಾಡುವಂತ ಕೇಳ್ತೇವೆ ಆಗ ಖಂಡಿತವಾಗಿ ನಮ್ಮನ್ನು ಭಗವಂತ ಒಲಿಸಿಕೊಳ್ತಾನೆ ನಮ್ಮನ್ನು ನಡೆಸಿಕೊಳ್ತಾನೆ ನಮ್ಮನ್ನು ಅನುಗ್ರಹಿಸ್ತಾನೆ ಎಂಬಂಥದ್ದು ಹಿರಿಯರಿಂದ ಬಂದಂಥ ಆಪ್ತವಾಕ್ಯ ಆ ಪ್ರಕಾರ ತುಲಾ ಸಂಕ್ರಮಣದ ಪುಣ್ಯಕಾಲದಲ್ಲಿ ಸೋಮನಾಥ ಕ್ಷೇತ್ರದಲ್ಲಿ ದೇವರಿಂದ ಪ್ರಾರ್ಥನೆ ಮಾಡಿಸಿಕೊಂಡು ಅಥವಾ ನಾವು ದೇವರಲ್ಲಿ ಕೇಳಿಕೊಂಡು ಅನುಜ್ಞೆಯನ್ನು ಪಡ್ಕೊಂಡು ಜಾಬಾಲಿ ಋಷಿಯನ್ನು ವಂದಿಸಿಕೊಂಡು ತದನಂತರ ಗುಹಾ ಪ್ರವೇಶವನ್ನು ಮಾಡಿದ್ದೇವೆ ನೀರೆಲ್ಲ ಒಳ್ಳೆಯ ರಭಸದಿಂದ ಆ ಒಳಗಿರುವಂಥ ಶಿವಲಿಂಗದ 2 ಭಾಗದಲ್ಲಿ 2 ಕವರುಗಳಾಗಿ ಅದು ಹೊರಗೆ ಬೀಳುವಂಥ ಒಂದು ವೈಭೋಗ ಈಗ ನೋಡಲಿಕ್ಕಿರುವಂಥ ಒಂದು ದೊಡ್ಡ ಅವಕಾಶ ಆ ರೀತಿಯಾಗಿ ಅಲ್ಲಿ ಮಿಂದು ಪುನೀತರಾಗಿ ನಾವೆಲ್ಲ ಬಂದಿದ್ದೇವೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತದೆ ಅದಕ್ಕೂ ಕೂಡ ಈ ಕ್ಷೇತ್ರದ ಒಂದು ದೇವರ ಅನುಗ್ರಹದಿಂದ ಎಲ್ಲ ಬರುವಂಥ ಯಾತ್ರಾರ್ಥಿಗಳಿಗೆ ತೀರ್ಥ ಸ್ನಾನವನ್ನು ಮಾಡಿದಂಥ ಎಲ್ಲ ಭಕ್ತಾದಿಗಳಿಗೆ ಸುಭಿಕ್ಷಾಪೂರ್ವಕವಾದ ಎಲ್ಲ ಭಾಗ್ಯವನ್ನು ಕೊಟ್ಟು ಲೋಕವನ್ನು ಸುಭಿಕ್ಷೆ ಮಾಡಲಿ ಇರುವಂಥ ಎಲ್ಲ ಕರೋನಾ ಇತ್ಯಾದಿ ಬೇರೆ ರೀತಿಯ ಎಲ್ಲ ದೋಷಗಳನ್ನು ದೂರೀಕರಣ ಮಾಡಿ ಗ್ರಾಮ ರಾಷ್ಟ್ರ ಸುಭಿಕ್ಷಾಪೂರ್ವಕ ಲೋಕವನ್ನು ಉದ್ಧಾರ ಮಾಡಲಿ ಅಂತ ಹೇಳಿಕೊಂಡು ನಾವು ಶ್ರೀ ಸೋಮನಾಥ ದೇವರಲ್ಲಿ ಪ್ರಾರ್ಥಿಸುವ ಓ ಮಹಾದೇವ ವಿಶ್ವೇಶಾವರವಲ್ಲಭ ಶಿವಶಂಕರ ಸರ್ವಾತ್ಮ ನೀಲಕಂಠ ನಮಸ್ತುತೇ. ನೆಲ್ಲಿಸೀರ್ಥ ಸೋಮನಾಥೇಶ್ವರ ದೇವಸ್ಥಾನದ ಒಂಜಿ ಬರಿಟ್ ಈ ಸುರಂಗ ಇತ್ತದು ಉಲೈ ಸುರಂಗದ ಮಿತ್ತ ಮೀಟ್ ಏಪಲ ನೆಲ್ಲಿಕಾಯ್ದಾತ್ ಮಲ್ಲೆಗ್ ನೀರು ಮೂರು ನೀಡಿದವ್ರ ನೆಲ್ಲಿ ತೀರ್ಥ ಪನ್ಪುನ ಪುದರ್ ಬತ್ತಂಡು ಪನ್ಪೆರು ಭಕ್ತರು ನಿಚ್ಚಲ ಕಾಂಡೆ 7 ಮಧ್ಯಾಹ್ನ 12 ಮುಟ್ಟ ಸುರಂಗದ ಉಲೈ ಪೋದು ಮೀದು ಬರೋಲಿ ಕರಿನಾಯ್ತಾರ ಸುರಂಗದ ಉಲೈ ಪೊಗ್ಗಿನ ಬೊಕ್ಕ ತೀರ್ಥಗೂ ಚಾಲನೆ ಕೊಡ್ತಿರೋ ಊರ ಪರ ಊರ್ಲಿನ ಭಕ್ತರು ಭೇಟಿ ಕೊರೊಂದುಲ್ಲಿರೋ. ಕವಿ ಸಾಹಿತಿ ಸಂಘಟಕರು ಬಿ ತಮ್ಮಯ್ಯ ನೆಂಪುಗಾದ ರಾಜಮಟ್ಟದ ಪಣಿ ಕವಿತೆ ಚುಟುಕು ಪಂತನು ಯುವ ವಾಹಿನಿದ ಬಂಟ್ವಾಳ ತಾಲೂಕು ಘಟಕ ದಿವಂದನು ಕಲ್ಪನಕ್ಲಿನ ವಿಭಾಗ ಬೊಕ್ಕ ಸಾರ್ವಜನಿಕ ವಿಭಾಗ ಇಂಚ ಪಂತೊಡು ಪಾಲ್ದೆತ್ತುನ್ನ ಕವಿಕುಲು 4 ಕವಿತೆಲೆನು ಅಕ್ಟೋಬರ್ 30 ಉಲೈ ಕಡಪುಡೋಡು ಕಲ್ಪನಕುಲು ಸಂಸ್ಥೆದ ಪ್ರಿನ್ಸಿಪಾಲ್ ಒತ್ತನ್ನ ಓಲೆನು ಕವಿತೆಲೆನ ಒಟ್ಟುಗು ಕೊರುಡು ಅಧ್ಯಕ್ಷರು ಯುವ ವಾಹಿನಿ ರಿಜಿಸ್ಟರ್ ಬಂಟ್ವಾಳ ತಾಲೂಕು ಘಟಕ ಯುವ ವಾಹಿನಿ ಭವನ ನಿಯರ್ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಜೋಡು ಮಾರ್ಗ ಬಿಸಿ ರೋಡ್ ಬಂಟ್ವಾಳ ತಾಲೂಕು 5742 ಈ ಪುರುಪುಗ ಕಡಪುಡ್ದು ಕೊರೋಲಿಯಿಂದ ಪ್ರಕಟಣೆ ತೆರಿಪಾದಿರೋ ಇತ್ತೆ ಕೊಡೋರ ಇನಿತ ಮಲ್ಲ ಸುದ್ದಿಲು ಕೋವಿಡ್ ತಡುಪುನ ಇಂಜೆಕ್ಷನ್ ದೆತೊನರೆ ಕಮ್ಮಿ ಆವೊಂದುಪ್ಪುನ ಉಮೇದು ಜಿಲ್ಲೆಡು ಕೊರೋನಾ ಸೀಕ್ ಕಮ್ಮಿ ಆಂಡಲ ಅವು ಅಳಿದಜಿ ಜಿಲ್ಲಾಡಳಿತೊಡ್ದು ಕೂಡ ಲಸಿಕೆ ಕೊರ್ಪಾಯರೆ ಕ್ರಮ. ಬ್ರಹ್ಮಾವರದ ಉಗ್ಗಿಲು ಬೊಟ್ಟುದ ಮಡಿಸಾಲಡು ಸ್ವರ್ಣ ಸುದಿಕ್ ನೀಂದೆರ ಜತ್ತದು ಜೀವ ಕಳೆವನ್ನ ಇರುವೆರು ಜವಣಿರು ಅಪಾಯಡ್ದು ಒರಿ ಬಚಾವ್ ಬ್ರಹ್ಮಾವರ ಪೊಲೀಸರಿಡ್ದು ತನಿಖೆ.
ಬಾಂಗ್ಲಾದೇಶಡು ಹಿಂದುಲಿನ ಕಿರ್ಪುನಿಕ್ ಭಾರಿ ವಿರೋಧ ಕದ್ರಾ ಕ್ಷೇತ್ರ ದ್ವಾರದ ಕೈತಲು ಮಾರ್ಗ ತಡಿತದು ವಿಶ್ವ ಹಿಂದೂ ಪರಿಷತ್ ಬೊಕ್ಕ ಬಜರಂಗ ದಳೊಡ್ದು ಮಾರ್ಗ ತಡಿತದು ಪ್ರತಿಭಟನೆ ಐವನ್ ಡಿಸೋಜರ್ನ ಇಲ್ಲಡೆ ಪೊಗ್ಗೆರ ಪ್ರಯತ್ನ. ಕಾವೇರಿ ಸಂಕ್ರಾಂತಿ ಹಿಡಿದು ಬಿಸು ಸಂಕ್ರಾಂತಿ ಮುಟ್ಟ ನೆಲ್ಲಿತೀರ್ಥ ಶ್ರೀ ಸೋಮನಾಥೇಶ್ವರ ದೇವಸ್ಥಾನಡು ಸುರಂಗದೋಲೈ ಸೀರ್ತಮೀಪುನ ವಿಶೇಷ ಒಂಜಿ ವರದಿ. ಇಡಗು ಇನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನೆಲ್ಲಿ ಇತೇ ಪೊರ್ತುಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೇಲು.